ಕರೋನಾದ ಹಿನ್ನೆಲೆಯಲ್ಲಿ ಬೀಗ ಹಾಕಿದ ಚಿತ್ರಮಂದಿರಗಳ ಪೈಕಿ ಎಷ್ಟು ಚಿತ್ರಮಂದಿರಗಳು ಓಪನ್ ಆಗಿವೆ ಎಂದರೆ ಉತ್ತರ ಅಲ್ಲೋ ಇಲ್ಲೋ ಒಂದಿಷ್ಟು. ಮತ್ತೊಂದಿಷ್ಟು ಚಿತ್ರಮಂದಿರಗಳಿಗೆ ಶಾಶ್ವತವಾಗಿ ಬೀಗ ಬಿದ್ದರೆ ಇನ್ನೊಂದಿಷ್ಟು ಚಿತ್ರಮಂದಿರಗಳು ಸ್ಟಾರ್ ಚಿತ್ರಗಳ ನಿರೀಕ್ಷೆಯಲ್ಲಿದೆ. ಇದರಿಂದ ಕರಾವಳಿಯ ಚಿತ್ರಮಂದಿರಗಳು ಕೂಡ ಹೊರತಾಗಿಲ್ಲ. ಎಸ್, ಇತ್ತೀಚೆಗೆ ಕರಾವಳಿಯಲ್ಲಿ ಒಂದೊಂದೇ ಚಿತ್ರಮಂದಿರಗಳು ಕೊನೆಯುಸಿರೆಳೆಯುತ್ತಿದೆ. ಮಂಗಳೂರು ನಗರದಲ್ಲಿ ಈ ಕರೋನಾದ ಬಳಿಕ ಸೆಂಟ್ರಲ್ ಟಾಕೀಸ್ ಮತ್ತು ಜ್ಯೋತಿ ಟಾಕೀಸ್ ತೆರೆಶಾಹಿಯಾಯಿತು. ಇನ್ನು ಸುರತ್ಕಲ್ನ ನಟರಾಜ ಚಿತ್ರಮಂದಿರಕ್ಕೆ ಗೋಡನ್ ಮಾಡೋದಾಗಿ ಟೂಲೆಟ್ ಬೋರ್ಡ್ ಬಿತ್ತು. ಈ ಹಿನ್ನೆಲೆಯಲ್ಲಿ ಚಿತ್ರಮಂದಿರದವರನ್ನು ಮಾತನಾಡಿಸಿದಾಗ ಸ್ಟಾರ್ ಚಿತ್ರಗಳು ಬಂದರೆ ನಾವು ಚಿತ್ರಮಂದಿರವನ್ನು ತೆರೆಯುವುದಾಗಿ ಹೇಳಿದ್ರು. ಹಾಗಾದರೆ ಆ ಸ್ಟಾರ್ ಚಿತ್ರ ಯಾವುದು? ಎಸ್, ಅದೇ ಮಾರ್ಚ್ 11ರಂದು ತೆರೆ ಕಾಣುವ ಡಿ ಬಾಸ್ ಅಭಿನಯದ ರಾಬರ್ಟ್. ಕರಾವಳಿಯ ಚಿತ್ರಮಂದಿರಗಳಲ್ಲಿ ಮಂಗಳೂರಿನ ರಾಮಕಾಂತಿ, ಸುಚಿತ್ರ, ಪ್ರಭಾ ಸೇರಿದಂತೆ 3 ಮಲ್ಟಿಪ್ಲೆಕ್ಸ್ಗಳು ಕಾರ್ಯಾರಂಭವಾಗಿದೆ. ಉಡುಪಿಯಲ್ಲಿ ಡಯಾನಾ, ಅಲಂಕಾರ್, ಆಶೀರ್ವಾದ ಚಿತ್ರಮಂದಿರ ತೆರೆದಿದೆ. ಕುಂದಾಪುರದ ವಿನಾಯಕ ಹಾಗೆ ಕೋಟೇಶ್ವರದ ಬಿಗ್ ಸಿನಿಮಾ, ಮಣಿಪಾಲದ ಮಲ್ಟಿಪ್ಲೆಕ್ಸ್ಗಳು, ಕಾರ್ಕಳದ ಪ್ಲಾನೆಟ್, ಮೂಡಬಿದ್ರೆಯ ಅಮರಾಶ್ರೀ ಚಿತ್ರಮಂದಿರಗಳು ತನ್ನ ಪ್ರದರ್ಶನವನ್ನು ಆರಂಭಿಸಿದೆ. ಉಳಿದಂತೆ ಪುತ್ತೂರಿನ ಅರುಣ ಟಾಕೀಸ್, ಬೆಳ್ತಂಗಡಿಯ ಭಾರತ್ ಟಾಕೀಸ್, ಸುಳ್ಯದ ಸಂತೋಷ್ ಟಾಕೀಸ್, ಬೈಂದೂರಿನ ಶಂಕರ್ ಟಾಕೀಸ್ ಇನ್ನೂ ಕಾರ್ಯಾರಂಭಗೊಂಡಿಲ್ಲ. ಇವೆಲ್ಲವೂ ರಾಬರ್ಟ್ನ ಬರುವಿಕೆಗಾಗಿ ಕಾದು ಕುಳಿತ ಚಿತ್ರಮಂದಿರಗಳು. ಇನ್ನು ಫೆಬ್ರವರಿ 19ರಂದು ಗಂಜಾಲ್ ತುಳು ಸಿನಿಮಾ ಬಿಡುಗಡೆಯಾಗಲಿದೆ. ಈ ಸಂದರ್ಭದಲ್ಲಿ ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ಸುರತ್ಕಲ್ನ ಚಿತ್ರಮಂದಿರಗಳು ತೆರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಇದಾದ ಬಳಿಕ ಚಿತ್ರದ ರೆಸ್ಪಾನ್ಸ್ ಕಂಡು ಶೋಗಳನ್ನು ವಿಂಗಡಿಸುವ ಸಾಧ್ಯತೆಯೂ ಇದೆ. ಅಥವಾ ರಾಬರ್ಟ್ ರಿಲೀಸ್ ದಿನವೇ ಕರಾವಳಿಯಲ್ಲಿ ಮುಚ್ಚಿರುವ ಎಲ್ಲ ಚಿತ್ರಮಂದಿರಗಳು ತೆರೆಯುವ ಸಾಧ್ಯತೆ ಇದೆ. ಹಾಗೆ ಕರಾವಳಿಯ ಪ್ರತಿ ಸೆಂಟರ್ಗಳಲ್ಲೂ ರಾಬರ್ಟ್ ಅಬ್ಬರಿಸೋದು ಕನ್ಫರ್ಮ್ ಆಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.